ಛತ್ತೀಸ್ಗಢದ ದುರ್ಗ್ನಲ್ಲಿ ನಡೆದ ಆ ಭೀಕರ ಕೊಲೆ ಪ್ರಕರಣ ಈಗ ಹೊಸ ತಿರುವು ಪಡೆದುಕೊಂಡಿದೆ. ತನ್ನ ಪ್ರಿಯಕರನಾಗಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಲಲಿತೇಶ್ ಯಾದವ್ ಜೊತೆ ಅದೇ ಮನೆಯಲ್ಲಿ ವಾಸಿಸಬೇಕು ಅನ್ನೋ ವಿಕೃತ ಹಠಕ್ಕೆ ಇವತ್ತು ಇಬ್ಬರ ಪ್ರಾಣಪಕ್ಷಿ ಹಾರಿಹೋಗಿದೆ. ಕಾನ್ಸ್ಟೇಬಲ್ ಲಲಿತೇಶ್ ಮನೆಯಲ್ಲೇ ಇಲ್ಲದ ಸಮಯವನ್ನ ನೋಡಿ ನುಗ್ಗಿದ ಪ್ರೇಯಸಿ ಸರೋಜನಿ ಇಡೀ ಸಂಸಾರವನ್ನೇ ರಕ್ತಸಿಕ್ತ ಮಾಡಿದ್ದಾಳೆ. ಅಸಲಿಗೆ ಈ ಕೊಲೆ ನಡೆದಿದ್ದು ಯಾಕೆ? ಲಲಿತೇಶ್ ಟಿಕೆಟ್ ಬುಕ್ ಮಾಡಕ್ಕೆ ಹೋದಾಗ ಅಲ್ಲಿ ಸಂಭವಿಸಿದ್ದೇನು? ಕಂಪ್ಲೀಟ್ ಸ್ಟೋರಿ ಹೀಗಿದೆ. ಆರೋಪಿ ಸರೋಜನಿ ಭಾರದ್ವಾಜ್ ಮತ್ತು ಕಾನ್ಸ್ಟೇಬಲ್ ಲಲಿತೇಶ್ ನಡುವೆ ಅಕ್ರಮ ಸಂಬಂಧ ಇತ್ತು. ಸರೋಜನಿ ಲಲಿತೇಶ್ ಮನೆಗೆ ಬಂದು ಅಲ್ಲೇ ಇರ್ಬೇಕು ಅಂತ ಪಟ್ಟು ಹಿಡಿದಿದ್ಲು. ಶುಕ್ರವಾರ ಕೂಡ ಇದೇ ವಿಷಯಕ್ಕೆ ದೊಡ್ಡ ಗಲಾಟೆ ನಡೆದಿತ್ತು. ಶನಿವಾರ ಬೆಳಿಗ್ಗೆ 7:30ಕ್ಕೆ ಲಲಿತೇಶ್ ಟಿಕೆಟ್ ಬುಕ್ ಮಾಡಲು ಹೊರಗೆ ಹೋಗಿದ್ದಾಗ ಸರೋಜನಿ ಮನೆಗೆ ನುಗ್ಗಿದ್ದಾಳೆ. ಲಲಿತೇಶ್ ಪತ್ನಿ ರೀನಾ ಜೊತೆ ಗಲಾಟೆ ಶುರು ಮಾಡಿದ ಆಕೆ ಅಡುಗೆ ಮನೆಯ ಚಾಕು ಎತ್ತುಕೊಂಡು ದೃಶ್ಯವನ್ನೇ ಬದಲಿಸಿದ್ದಾಳೆ. ರೀನಾ ಮತ್ತು 8 ವರ್ಷದ ಮಗ ಆದಿತಿಗೆ ಮನಸ್ಸು ಇಚ್ಛೆ ಇರಿದು ಸ್ಥಳದಲ್ಲೇ ಕೊಂದಿದ್ದಾಳೆ. ತಾಯಿಯನ್ನ ಕೊಲ್ತಿದ್ದಾಗ ರಕ್ಷಿಸಲು ಬಂದ 12 ವರ್ಷದ ಮಗಳು ನೈನಾ ಮೇಲೂ ಈ ರಾಕ್ಷಸಿ ಹಲ್ಲೆ ನಡೆಸಿದ್ದಾಳೆ. ನೈನಾ ಗಾಯಗೊಂಡಿದ್ರೂ ಧೈರ್ಯ ಬಿಡದೆ ಹೊರಬಂದು ಕಿರುಚಿಕೊಂಡಿದ್ರಿಂದಲೇ ನೆರೆಹೊರೆಯವರು ಓಡಿಬಂದಿದ್ದಾರೆ. ಇಲ್ಲದಿದ್ರೆ ಆ ಪಾಪಿ ಸರೋಜನಿ ಇಡೀ ಕುಟುಂಬವನ್ನೇ ಮುಗಿಸ್ತಿದ್ಲು. ಲಲಿತೇಶ್ ಅವರ ಮತ್ತೊಬ್ಬ ಮಗಳು ಕೋಣೆಯಲ್ಲಿ ಬೀಗ ಹಾಕಿಕೊಂಡು ತನ್ನ ಪ್ರಾಣ ಉಳಿಸಿಕೊಂಡಿದ್ದಾಳೆ. ಸದ್ಯ ಸರೋಜನಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾಳೆ. ಸದ್ಯ ನೈನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅಕ್ರಮ ಸಂಬಂಧ ಮತ್ತು ವಿಕೃತ ಹಠ ಇವತ್ತು ಒಂದು ಕುಟುಂಬದ ನೆಮ್ಮದಿಯನ್ನೇ ಬಲಿ ಪಡೆದಿದೆ. ಈ ಭೀಕರ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಕ್ರೈಮ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.